ನಾನ್ ಅದನ್ನೇ ಹೇಳ್ತಾ ಇರೋದು. ಅವ್ರ ನಂಬರ್ ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ಏನ್ ಮಾತಾಡ್ತಾ ಇದೀರಾ ನೀವು? ಹೇಳಿ ಕನ್ನಡ, ಅಚ್ಚ ಕನ್ನಡ ಮಾತಾಡ್ತಾ ಇದೀನಿ. ಕನ್ನಡ ಸರಿಯಾಗಿ ಮಾತಾಡ್ತಾ ಎಂಟಿ ಹೆಸರು ಲೋನ್, ಎಂಟಿ ನಂಬರ್ ಕೊಟ್ಟು ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ನೀನ್ ಗಂಡಸ್ತರ ಮಾತಾಡ್ ಮತ್ ನೀನು ಗಂಡಸ್ತಾನೆ ಮಾತಾಡ್ತಾ ಇರೋದು. ಅದಕ್ಕೇನೆ ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲ ನೀನು? ನೋಡು ಒಂದ್ ನಿಮಿಷ. ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲಮ್ಮ, ಅದನ್ನ ಹೇಳಮ್ಮ ನೀನು ಫಸ್ಟ್. ರೂಲ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. 8 ಗಂಟೆ ಮಾಡ್ಬೇಡ ಅಂತ ನಿನ್ ಗಂಟೆಗೆ ಹೇಳು. ಯಾಕೆ ಮಾಡ್ತಾರೆ 8 ಗಂಟೆಗೆ ಫೋನ್? ನಾಚಿಕೆ ಆಗಲ್ಲ ಅವ್ನಿಗೆ ಇಷ್ಟೊತ್ತಲ್ಲ ಫೋನ್ ಮಾಡ್ಕೊಳಕ್ಕೆ? ಇಡ ಫೋನ್. ಯಾವನ ನೀನ್ ಹಂಗ್ ಮಾತಾಡೋ ನೀನು? ನಿನ್ ಗಂಟೆಗೆ ಹೇಳೋದನ್ನ. ಗಂಡನ ಪಕ್ಕ ಮಲಿಕಬೇಕಾಗ ಜ್ಞಾನ ಇರ್ಬೇಕಾಯ್ತು ಫಸ್ಟ್. ನನಗೆ ಹೇಳ್ತೀಯಾ ಕಚಡ ತಾಮಂದು? ಹೌದು ಸ್ನೇಹಿತರೆ, ಇಂತಹ ಕಾಲ್ಗಳು, ಇಂತಹ ಫೋನ್ಗಳು, ಇಂತಹ ಅವಾಚ್ಯ ಪದಗಳನ್ನು ಬಳಸೋದು ಇತ್ತೀಚೆಗಂತೂ ತುಂಬಾನೇ ಕಾಮನ್ ಆಗಿ ಹೋಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ಅನ್ನೋದಿಲ್ಲ, ಗಂಡು ಮಕ್ಕಳು ಅನ್ನೋದಿಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡೋದನ್ನು ಕಲಿತು ಬಿಟ್ಟಿದ್ದಾರೆ ಈ ಫೈನಾನ್ಸಿಯರ್ಸು ಹಾಗೂ ಅವರು ಬಿಟ್ಟಿರುವಂತಹ ಕೆಲವೊಂದು ರೌಡಿಗಳು. ಸ್ನೇಹಿತರೆ, ನೀವೇನಾದರೂ ಸಾಲ ತೆಗೆದುಕೊಂಡಿರ್ಬೋದು, ತಪ್ಪು ಮಾಡಿರ್ಬೋದು. ಸಾಲ ಬೇಕೇ ಬೇಕು. ಜೀವನ ನಡೆಸಬೇಕೆಂದರೆ ಕಷ್ಟಗಳು ಬಂದೇ ಬರುತ್ತವೆ. ಸಾಲಗಳನ್ನು ಕೂಡ ಪಡೆಯೋದು ತಪ್ಪಿಲ್ಲ. ಆದರೆ ಕೆಲವೊಮ್ಮೆ ಈ ಥರ ಸಾಲಗಳನ್ನು ಮರುಪಾವತಿ ಮಾಡುವಾಗ ಕಷ್ಟಗಳು ಎದುರಾಗೋದು ನಿಜ. ಆದರೆ ಸಾಲ ಕೊಟ್ಟವರು ಕೂಡ ಕೆಲವೊಮ್ಮೆ ಯೋಚನೆ ಮಾಡಬೇಕಾಗುತ್ತದೆ. ಸಾಲ ಪಡೆದವರು ಏನು ಧನಿಗಳಾಗಿರೋದಿಲ್ಲ, ರಿಚ್ ಆಗಿರೋದಿಲ್ಲ, ಬಡವರೇ ಸಾಲವನ್ನ ಪಡೆದಿರುತ್ತಾರೆ. ಹೀಗಾಗಿ ಅಟ್ಲೀಸ್ಟ್ ಅವರ ಹೆಂಡತಿರ ಜೊತೆ, ಅವರ ತಾಯಿಯಂದಿರ ಜೊತೆ ಮಾತನಾಡುವಾಗ ದಯವಿಟ್ಟು ಒಳ್ಳೆಯ ಶಬ್ದಗಳನ್ನಾದರೂ ಬಳಸೋದು ಒಳ್ಳೆಯದು. ಸಾಲ ಪಡೆದವರು ಅಷ್ಟೇ. ಏನಾದರೂ ಈ ತರ ಇವರು ಮಾತನಾಡಿದರೆ ದಯವಿಟ್ಟು ತಕ್ಷಣವೇ ಪೊಲೀಸ್ ಠಾಣೆಗೆ ಕರೆ ಮಾಡಿ ಈ ರೀತಿಯ ಕಂಪ್ಲೇಂಟ್ಗಳನ್ನು ನೀವು ಪೊಲೀಸ್ ಠಾಣೆಯಲ್ಲಿ ಲಾಡ್ಜ್ ಕೂಡ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಸೈಬರ್ ಕ್ರೈಮ್ಗಳಲ್ಲೂ ನೀವು ಈ ತರದ ಕ್ರೈಮ್ಗಳ ಬಗ್ಗೆ ಹೇಳಬಹುದಾಗಿದೆ. ಹಾಗೂ RBIನಲ್ಲೂ ಕೂಡ ನೀವು ಈ ತರದ ಹರಾಸ್ಮೆಂಟ್ ಅನ್ನ ಕಂಪ್ಲೇಂಟ್ ಕೂಡ ಮಾಡಬಹುದಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದುದು ಏನು ಎಂಬುದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಎಲ್ಲಿದ್ದಾರೆ ಈಗ ಅವರು? ರಸತ್ ಕುಮಾರ್ ಅವರು ಅವ್ರ ಟ್ರಿಪ್ ಅಂದ್ರೆ ಈಗ ನಮ್ದು ಮಗ್ಗದ ಕೆಲ್ಸ ಸರ್. ನಮ್ದು ಮಗ್ಗದ ಕೆಲ್ಸ ಇಲ್ದಿರೋದಕ್ಕೆ ಸ್ವಲ್ಪ ಕೈ ಬೇರೆ ಏಟ್ ಆಗಿತ್ತು. ಮಗ್ಗ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸ್ಟೋರಿ ಎಲ್ಲ ಬೇಡ ನಮ್ಗೆ. ಎಲ್ಲಿದ್ದಾರೆ ಮೇಡಮ್ ಹೇಳಿ ಮೇಡಮ್. ಈಗ ನೀವು ಮಗನಾದ್ರೂ ಬಿಡಿ, ಇನ್ನೊಂದಾದ್ರೂ ಬಿಡಿ. ಎಲ್ಲಿದ್ದಾರೆ ಈಗ ಅವರು? ಟಿಪ್ಟೂರ್ಗೆ ಹೋಗೋರು. ಟಿಪ್ಟೂರಲ್ಲಿ ಇದಾರಾ? ಯಾವಾಗ ಕಟ್ತಾರಂತ EMI ನ? ನಾಳೆ ಕಟ್ತಾರೆ. ಅಲ್ಲ, ನಿಮ್ ಯಜಮಾನ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದಿಲ್ವ? ಹೆಂಡತಿಗೆ ಫೋನ್ ಕೊಟ್ಬಿಟ್ಟು ಹೆಂಡತಿ ಕೈಲಿ ಮಾತಾಡ್ಸಕ್ಕೆ ನಾಚಿಕೆ ಆಗಲ್ವಂತ ಮಾತಾಡಕ್ಕೆ? ಲೋನ್ ತಗೊಂಡ್ಮೇಲೆ ನೀವು ನಮಗೆ ರೂಲ್ಸ್ ಹೇಳ್ಕೊಡ್ತೀರಾ. 8 ಗಂಟೆ ಮಾಡ್ಬಿಡು. ಆ ಅಪ್ಪಂಗ್ ಗೊತ್ತಾಗಲ್ವಂತ ಫೋನ್ ರಿಸೀವ್ ಮಾಡಿ ಮಾತಾಡಕ್ಕೆ ಬ್ಯಾಂಕಿಂದ? ಸರಿ, ನೀವ್ ಯಾರು ನನ್ನ ನಂಬರ್ ಇಂದ ಮಾಡ್ತಿರೋದು? ನೀವ್ ನಮ್ಮ ನಂಬರ್ ಅಲ್ಲಿ ಲೋನ್ ತಗೊಂಡು ಅವ್ರ ನಂಬರ್ ಬೇರೆ ಇದೆಯಲ್ಲ? ನಾನ್ ಅದನ್ನೇ ಹೇಳ್ತಾ ಇರೋದು. ಅವ್ರ ನಂಬರ್ ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ಏನ್ ಮಾತಾಡ್ತಾ ಇದೀರಾ ನೀವು? ಹೇಳಿ ಕನ್ನಡ, ಅಚ್ಚ ಕನ್ನಡ ಮಾತಾಡ್ತಾ ಇದೀನಿ. ಕನ್ನಡ ಸರಿಯಾಗಿ ಮಾತಾಡ್ತಾ ಎಂಟಿ ಹೆಸರು ಲೋನ್, ಎಂಟಿ ನಂಬರ್ ಕೊಟ್ಟು ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ನೀನ್ ಗಂಡಸ್ತರ ಮಾತಾಡ್ ಮತ್ ನೀನು ಹೆಂಗಸ್ತಾನೆ ಮಾತಾಡ್ತಾ ಇರೋದು. ಅದಕ್ಕೇನೆ ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲ ನೀನು? ನೋಡು ಒಂದ್ ನಿಮಿಷ. ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲಮ್ಮ, ಅದನ್ನ ಹೇಳಮ್ಮ ನೀನು ಫಸ್ಟ್. ರೂಲ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. 8 ಗಂಟೆ ಮಾಡ್ಬೇಡ ಅಂತ ನಿನ್ ಗಂಟೆಗೆ ಹೇಳು. ಯಾಕೆ ಮಾಡ್ತಾರೆ 8 ಗಂಟೆಗೆ ಫೋನ್? ನಾಚಿಕೆ ಆಗಲ್ಲ ಅವ್ನಿಗೆ ಇಷ್ಟೊತ್ತಲ್ಲ ಫೋನ್ ಮಾಡ್ಕೊಳಕ್ಕೆ? ಇಡ ಫೋನ್. ಯಾವನ ನೀನ್ ಹಂಗ್ ಮಾತಾಡೋ ನೀನು? ನಿನ್ ಗಂಟೆಗೆ ಹೇಳೋದನ್ನ. ಗಂಡನ ಪಕ್ಕ ಮಲಿಕಬೇಕಾಗ ಜ್ಞಾನ ಇರ್ಬೇಕಾಯ್ತು ಫಸ್ಟ್. ನನಗೆ ಹೇಳ್ತೀಯಾ ಕಚಡ ತಾಮಂದು? ಹಳ ಬೇರೆ ಬರುತ್ತ. ಹಳ 3,200 ರೂಪಾಯಿ ಕಟ್ಟೋಷ್ಟೊತ್ತಿಗೆ ಗೊತ್ತಾಯ್ತು ನನಗೆ ಕಟ್ಸ್ಕೊಳ್ಳೋದು ಹೆಂಗೆ ಅಂತ. ಕಚಡ ತಾಮಂದು ಯಾರು? ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.